ಪಶ್ಚಿಮ ಬಂಗಾಳಕ್ಕೆ ತೆರಳೋದಿಕ್ಕೆ ರೈಲು ಹೊರಡಲಿದೆ ಎನ್ನುವಂತಹ ವದಂತಿಯನ್ನು ನಂಬಿದ ಕಾರ್ಮಿಕರು ತಮ್ಮ ಬಾಡಿಗೆ ಕೊಠಡಿಗಳನ್ನು ಬಿಟ್ಟು ಇದೀಗ ರಸ್ತೆಗೆ ಬಿದ್ದಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರು ಹೊರಭಾಗದಲ್ಲಿರುವಂತಹ ಜೋಕಟ್ಟೆ ಭಾಗದಲ್ಲಿ ಬಹಳಷ್ಟು ಮಂದಿ ಪಶ್ಚಿಮ ಬಂಗಾಳ, ಬಿಹಾರ ಮೂಲದ ಕಾರ್ಮಿಕರು ನೆಲೆಸಿದ್ದಾರೆ. ಸೇವಾ ಸಿಂಧು ಆ್ಯಪ್ ಮೂಲಕ ಇವರು ತಮ್ಮೂರಿಗೆ ಹೋಗೋದಿಕ್ಕೆ ಹೆಸರನ್ನು ನೋಂದಾಯಿಸಿಕೊಂಡಿದ್ರು. ಈ ಕಾರ್ಮಿಕರಿಗೆ ರೈಲು ಇವತ್ತು ಮಧ್ಯಾಹ್ನ ಹೊರಡುತ್ತೆ ಎನ್ನುವಂತಹ ಒಂದು ಸಂದೇಶ ಬಂದಿತ್ತು. ಹೀಗಾಗಿ ನೂರಾರು ಕಾರ್ಮಿಕರು 3 ತಿಂಗಳ ಬವಣೆಯ ಬಳಿಕ ತಮ್ಮ ಊರಿಗೆ ತೆರಳೋದಕ್ಕೆ ರೆಡಿಯಾಗಿದ್ರು. ತಾತ್ಕಾಲಿಕವಾಗಿ ಇದ್ದಂತಹ ಬಾಡಿಗೆ ಕೊಠಡಿಗಳನ್ನು ಬಿಟ್ಟು ತಮ್ಮ ಸಾಮಾನು ಸರಂಜಾಬುಗಳನ್ನು ತುಂಬಿಕೊಂಡು ಹೊರಟಿದ್ದಂತಹ ಮಂದಿಗೆ ಅರ್ಧ ದಾರಿಯಲ್ಲಿ ರೈಲು ಕ್ಯಾನ್ಸಲ್ ಆಗಿರುವಂತಹ ಬಗ್ಗೆ ಸಂದೇಶ ಬಂದಿದೆ. ಹೀಗಾಗಿ ತಮ್ಮ ಊರಿಗೆ ತೆರಳುವಂತಹ ಕನಸನ್ನು ಹೊತ್ತು ಬಂದಿದ್ದವರಿಗೆ ನಿರಾಸೆಯಾಗಿದೆ. ಜಿಲ್ಲಾಡಳಿತ ರೈಲು ನಿಲ್ದಾಣಕ್ಕೆ ಕರೆದೊಯ್ಯೋದಿಕ್ಕೆ ಬಸ್ ವ್ಯವಸ್ಥೆಯನ್ನು ಮಾಡುವಂತಹ ಭರವಸೆಯಿಂದ ಕಾರ್ಮಿಕರು ಜೋಕಟ್ಟೆ ಇಂಡಸ್ಟ್ರಿಯಲ್ ಏರಿಯಾದ ರಸ್ತೆ ಮಧ್ಯೆ ಕುಳಿತಿದ್ರು. ಕೊನೆಗೆ ಸುರತ್ಕಲ್ ಪೊಲೀಸರು ಮತ್ತು ಸ್ಥಳೀಯರು ಬಂದು ನೊಂದು ನಿಂತಿದ್ದ ಕಾರ್ಮಿಕರನ್ನ ಸಮಾಧಾನ ಪಡಿಸಿದ್ರು. ಊಟ ನೀರು ಇಲ್ಲದೆ ರಸ್ತೆಯಲ್ಲೇ ಬಿಸಿಲಲ್ಲಿ ನಿಂತ ಕಾರ್ಮಿಕರಿಗೆ ಡಿವೈಎಫ್ಐ ವತಿಯಿಂದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ऐसा बोल रहे हैं किराया दिया है क्या? कंपनी से था ना। अभी कोई तुम्हें बोलेगा